ದಳಕಟ್ಟೆ ಸಮೀಪದ ಕೊಕ್ಕುದಕಟ್ಟೆ ವೈನ್ ಶಾಪ್ ಒಂದಕ್ಕೆ ಕಳ್ಳರು ನುಗ್ಗಿ ಅಪಾರ ಮೌಲ್ಯದ ಮದ್ಯವನ್ನು ದೋಚಿರುವ ಘಟನೆ ಬೆಳಕಿಗೆ ಬಂದಿದೆ. ಕೊಕ್ಕುದಕಟ್ಟೆಯ ಮೆಸ್ ಐಎಲ್ ವೈನ್ ಶಾಪ್ಗೆ ಕಳ್ಳರು ನುಗ್ಗಿ ಕಳವು ನಡೆಸಿದ್ದಾರೆ. ಅಲ್ಲದೆ ಚಾಲಾಕಿ ಕಳ್ಳರು ಅಲ್ಲಿದ್ದ ಸಿಸಿ ಕ್ಯಾಮೆರಾದ ಡಿವಿಆರ್ ಅನ್ನು ಕೂಡ ಕಳವುಗೈದಿದ್ದಾರೆ ಎಂದು ತಿಳಿದು ಬಂದಿದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕಳೆದ ಹಲವಾರು ದಿನಗಳಿಂದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲಾ ಮದ್ಯದಂಗಡಿಗಳನ್ನು ಮುಚ್ಚಲಾಗಿತ್ತು. ಇದರಿಂದ ಹಲವೆಡೆ ಮದ್ಯಪ್ರಿಯರು ಆತ್ಮಹತ್ಯೆಗೆಯುತ್ತಿರುವ ಪ್ರಕರಣಗಳು ನಡೆಯುತ್ತಿದ್ರೆ ಹಲವೆಡೆ ಮದ್ಯದಂಗಡಿಗಳನ್ನು ಲೂಟಿ ಮಾಡುತ್ತಿರುವ ಪ್ರಕರಣಗಳು ಕೂಡ ನಡೆಯುತ್ತಿದೆ. ಕಳ್ಳರು ಬೆಲೆ ಬಾಳುವ ಮೌಲ್ಯದ ಮದ್ಯವನ್ನ ಅಲ್ಲೇ ಬಿಟ್ಟು ಕಡಿಮೆ ಮೌಲ್ಯದ ಮದ್ಯವನ್ನ ಕೊಂಡೊಯ್ದಿದ್ದಾರೆ. ಬೆಳಿಗ್ಗೆ ಬರುವಾಗ ಬಿಲ್ಡಿಂಗ್ ಓನರ್ ಅವರು ಫೋನ್ ಮಾಡಿದ್ದರು, ಹೀಗೆ ಆಗಿದೆ. ಬರುವ ನೋಡುವಾಗ ಎಲ್ಲ ಅಡ್ಡ ಕಟ್ಟಿ ಎಲ್ಲ ಒಳಗಿಂದ ಗ್ಯಾಸಿ ಬಾಕ್ಸ್ ಮತ್ತು ನಮ್ಮ ಐಟಮ್ ಎಲ್ಲ ಕೊಂಡೋಗಿದ್ದಾರೆ. ಯಾರಂತ ಗೊತ್ತಾಗಲಿಲ್ಲ. ಎಷ್ಟು ಅಂತ ನಾವು ಸ್ಟಾಕ್ ತೆಗಿಲಿಲ್ಲ. ನಮ್ಮ ಅಂದಾಜು 1 ಲಕ್ಷ ಸ್ಟಾಕ್ ತೆಗೆದು ನಮಗೆ ಕರೆಕ್ಟಾಗಿ ಲೆಕ್ಕ ಗೊತ್ತಾಗಲಿಲ್ಲ. मेरा दुकान है, छोटा मोटा सामान था, सब उठा के लेके गया रात में चोरी करके। एक बार नहीं, कम से कम 10 बार का ऊपर ये लोग ऐसा किया। कौन कर रहा है मालूम नहीं। कब से कर रहे हैं? सर ये करीब 3-4 साल से ऐसा कर रहे हैं। हर साल में 2 बार 3 बार मेरा दुकान चोरी करते हैं। सर कंप्लेन करने के टाइम में हम लोग थोड़ा बाहर से आए ना पैसे कमाने के लिए, कंप्लेन किया तो हम थोड़ा ऐसा, हमारा गाँव नहीं है ना, इसके लिए हम लोग को नहीं किया।